ಮನುಷ್ಯನಿಗೆ ಹವ್ಯಾಸಗಳು ಬಹಳಷ್ಟಿರ್ತದೆ. ಆ ಹವ್ಯಾಸದಲ್ಲಿ ಒಂದಾಗಿ ಕೃಷಿಯನ್ನು ತೆಗೆದುಕೊಂಡು ಹಲವು ವಿಧದಲ್ಲಿ ಕೃಷಿ ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಇವತ್ತು ನಾವು ನಿಮಗೆ ಹೇಳೋಕ್ಕೆ ಹೊರಟಿರುವಂಥ ಒಂದು ವಿಚಾರ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂತ ಹೇಳಿದರೆ ಇಲ್ಲೊಬ್ಬ ಯುವಕ, ಚಿಗುರು ಮೀಸೆಯ ಯುವಕ ಕೃಷಿ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇದು ಕೂಡ ಅದೇ ರೀತಿ ಹವ್ಯಾಸ ಆಯ್ತಲ್ಲ, ಅದರಲ್ಲಿ ಏನು ವಿಶೇಷ ಅಂತ ನೀವು ಕೇಳ್ಬೋದು. ಆದರೆ ಇವರು ಮಾಡ್ತಾ ಇರುವಂಥ ಕೃಷಿ ಬಹಳಷ್ಟು ವಿಭಿನ್ನ ಆಗಿದೆ. ಇವರ ಮನೆಯನ್ನು ಗಮನಿಸಿದರೆ ಇಲ್ಲಿ ಒಂದು ಸಣ್ಣ ಉದ್ಯಾನವನ ಇದೆ, ಅದೇ ರೀತಿ ಒಂದು ಸಣ್ಣ ಝೂ ಕೂಡ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇಲ್ಲಿ ಬಹುತೇಕ ಈ ಭಾಗಕ್ಕೆ ಅಪರಿಚಿತವಾಗಿರುವಂತಹ ಹಣ್ಣುಗಳನ್ನು ಬೆಳೀತಾ ಇದ್ದಾರೆ. ಅದು ಕೂಡ ಅನೇಕ ಹಣ್ಣುಗಳ ಹೆಸರನ್ನು ನಾವು ಕೇಳಿ ಇರೋದಿಲ್ಲ. ಜೊತೆಗೆ ಒಂದಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಇದೆ. ಸೊ ಅದೆಲ್ಲವನ್ನು ಕೂಡ ಮಾಡ್ತಾ ಇರುವಂಥವರು ಪುತ್ತೂರು ತಾಲೂಕಿನ ಒಳಮಗ್ರು ಗ್ರಾಮದ ಉಜಿರೋಡಿ ನಿವಾಸಿ ಅಬ್ದುಲ್ ಜಲೀಲ್ ಎನ್ನುವಂಥವರು ಚಿಗುರು ಮೀಸೆಯ ಯುವಕ ಹವ್ಯಾಸವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ಏನೆಲ್ಲ ಇದೆ, ಏನೇನನ್ನ ಬೆಳೆದಿದ್ದಾರೆ, ಇದಕ್ಕೆ ಪ್ರೇರಣೆ ಏನು, ಹೇಗೆ ಆರಂಭ ಆಯಿತು, ಎಲ್ಲವನ್ನೂ ಕೂಡ ಮಾತಾಡೋಣ. ಜಲೀಲ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡಿಕೊಳ್ಳೋಣ. ಜಲೀಲ್ ಅವರು ನಮಸ್ತೆ. ನಮಸ್ತೆ. ನೋಡ್ತಾ ಇದ್ದೇವೆ ಬಹಳಷ್ಟು ಹಣ್ಣಿನ ಗಿಡಗಳು ಎಲ್ಲವೂ ಕೂಡ ಇದೆ. ಈ ಹವ್ಯಾಸ ಅಥವಾ ಈ ಹಾಬಿ ಅಥವಾ ಇದನ್ನು ಮಾಡಬೇಕು ಅಂತ ನಿಮಗೆ ಅನಿಸಿದ್ದೆ ಹೇಗೆ, ಯಾವಾಗ ಆರಂಭ ಆಯಿತು ಅಂತ? ಅಂದರೆ ಫ್ರೂಟ್ಸ್ ಗ್ರೋತ್ ಅಂದರೆ ಒಂದು 4-5 ಇಯರ್ಸ್ ಮುಂಚೆನೇ ನಮಗೆ ಒಂದು ಹವ್ಯಾಸ ಆಗಿತ್ತು. ಅಂದರೆ ಕೃಷಿಗಳಲ್ಲಿ ಅಷ್ಟು ಹವ್ಯಾಸ ಇಲ್ಲದಿದ್ದರೂ ಈ ಫ್ರೂಟ್ಸ್ ಗ್ರೋತ್ ಮಾಡುವಂಥ ಇಲ್ಲಿ ಹವ್ಯಾಸ ಒಂದು 4-5 ವರ್ಷಗಳಿಂದ ಶುರು ಮಾಡಿದ್ದೆ ನಾನು. ಫಸ್ಟ್ ಆಫ್ ಆಲ್ ಈ ಏನು ಲಕ್ಷ್ಮಣ ಫಲ ಅಂತಾರೆ ಅಂತ ಫ್ರೂಟ್ಸನ್ನೆಲ್ಲ ತಂದು ನೆಟ್ಟು ಅದಾದಮೇಲೆ ನನಗೆ ಶುರುವಾಗಂಥ ಒಂದು ಕ್ರೇಜು. ಅದಾದಮೇಲೆ ಫಾರಿನ್ ಫ್ರೂಟ್ಸು, ಟ್ರಾಪಿಕಲ್ ಕ್ಲೈಮೇಟ್ಗಾಗುವಂಥ ಫಾರಿನ್ ಫ್ರೂಟ್ಸನ್ನೆಲ್ಲ ತಂದು ಮಾಡುವಂತೇಳಿ ಒಂದು ಶುರುವಾಗಿ ಸ್ಟಾರ್ಟಲ್ಲಿ ಮಾಡಿದ್ದು. ಆಮೇಲೆ ಒಂದೊಂದಾಗಿ ಹೀಗೆ ಫಲ ಸಿಗುತ್ತಾ ಇರುವಾಗ ಹಾಗೆ ಹವ್ಯಾಸ ಆಗ್ತಾ ಬಂತು, ಅದರ ಮೇಲೆ ಒಂದು ಕ್ರೇಜು. ಹಾಗೆ ಏನೆಲ್ಲ ಇದೆ ಇವಾಗ ಎಕ್ಸ್ಪ್ಲೇನ್ ಮಾಡ್ಬೋದು? ಹೀಗೆ ನೋಡಿದರೆ ಈಗ ಆಗಿರೋದು ನೋಡಿ, ಗ್ಯಾಕ್ ಫ್ರೂಟ್ ಅಂತ ಇದೆ ನೋಡಿ. ವಿಯೆಟ್ನಾಂ ಸ್ವದೇಶಿ ಆದಂಥ ಗ್ಯಾಕ್ ಫ್ರೂಟು ಥೈಲ್ಯಾಂಡಲ್ಲೆಲ್ಲ ಬೆಳೆಯುವಂಥ ಫ್ರೂಟ್ ಆಗಿದೆ ನೋಡಿ. ಅಂದರೆ ಇದು ಕೇರಳದ ಅಂಗಮಲ್ಲಿ ಎನ್ನುವ ಸ್ಥಳದಿಂದ ಸೀಡ್ ತರಿಸಿದ್ದು. ಒಂದು 6 ಮಂತ್ ಮುಂಚೆ ತರಿಸಿದಂಥ ಸೀಡ ಇರ್ತದೆ. ಒಂದು ಸೀಡು ಸೀಡಾಗಿ ಈ ಬಲ್ಲಿಗೆ ಬಂದು ಕಾಯಿ ಆಗುವಷ್ಟಿಗೆ ಒಂದು 4-5-6 ಮಂತ್ ಬೇಕಾಯ್ತು ಆಯ್ತು. ಹೇಗೆ ಬೆಳೆಯುವಂಥದ್ದು, ಇದನ್ನು ಬೆಳೆಯೋದು ಹೇಗೆ, ಮತ್ತು ನೀವು ತಂದದ್ದು ಹೇಗೆ, ಅದನ್ನು ಬೆಳೆಸೋದು ಹೇಗೆ, ಆರೈಕೆ ಹೇಗೆ, ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು? ಬೆಳೆಸೋದು ಸಾಮಾನ್ಯವಾಗಿ ಈಗ ಕೃಷಿ ಮಾಡ್ತಾರಲ್ಲ, ಅಂದರೆ ಬಳ್ಳಿ ಟೈಪ್ ಇರೋದರಿಂದ ಈ ತೊಂಡೆಕಾಯಿ ಆಮೇಲೆ ಈ ಥರ ಬಳ್ಳಿಗಳಲ್ಲಿ ಆಗುವಂಥ ಅದೇ ಸ್ಟೈಲಲ್ಲೇ ಬೆಳೆಸಿದ್ದು. ಅಂದರೆ ಸ್ಟಾರ್ಟಿಂಗಲ್ಲಿ ಇದರ ಗೊಬ್ಬರದ ಇದಂದರೆ ಬೇವಿನ ಹಿಂಡಿ, ಆಮೇಲೆ ಅರಳಿಂಡಿ ಮತ್ತು ಬೋನ್ ಪೌಡರ್ ಅದೆಲ್ಲ ಮಿಶ್ರಣ ಮಾಡಿ ಒಂದು 3 ತಿಂಗಳಿಗೆ ಒಂದು ಸರಿ ಹಾಕಿದರೆ ಸಾಕಾಗ್ತದೆ. ಓಕೆ. ಬೆಳಿಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ, ಮತ್ತೆ ಇದು ಯಾವ ಟೈಮಲ್ಲಿ ಬೆಳೆಯುವಂಥದ್ದು, ಸೀಸನ್ ಅಲ್ಲ ಅಥವಾ ವರ್ಷ ಪೂರ್ತಿ ಬೆಳೀತಾ? ಇದು ಒಂದು ಸರಿ ಫಲ ಕೊಡಲಿಕ್ಕೆ ಶುರು ಆದರೆ ವರ್ಷ ಪೂರ್ತಿ ಕೊಡುವಂಥ ಫ್ರೂಟ್ ಆಗಿರ್ತದೆ ಇದು ಗ್ಯಾಕ್ ಫ್ರೂಟ್. ಅಂದರೆ ಒಳ್ಳೆ ಹೈ ಪ್ರೋಟೀನು ಮತ್ತು ಆ್ಯಂಟಿ ಏಜಿಂಗ್ ಅದರ ಒಳ್ಳೆ ಇದಿರುವಂಥ ಒಂದು ಫ್ರೂಟ್ ಆಗಿರ್ತದೆ ಇದು ಗ್ಯಾಕ್ ಮಾತ್ರ ಅಂತಲ್ಲ, ಈಗ ಸುಮಾರು ಇದೆ ಫಾರಿನ್ ವೆರೈಟೀಸ್. ಅಂದರೆ ಪುಲಾಸಾನ್, ಅಬಿಯು ಮತ್ತು ಜಮೈಕನ್ ಸ್ಟಾರ್ ಆ್ಯಪ್ಲ್ ಅಂಥದ್ದೆಲ್ಲ. ಅಂದರೆ ಫಸಲು ಬರಲಿಕ್ಕೆ ಒಂದು 3 ರಿಂದ 4 ವರ್ಷ ತನಕ ಬೇಕಾಗ್ತದೆ. ಒಂದೊಂದಾಗಿ ಈಗ ಕೊಡ್ತಾ ಇದೆ. ಇದು ಹಣ್ಣು ಬೆಳೆಯೋದು ಹೇಗೆ ಅಂದರೆ ನೋಡಿದ ಹಾಗೆ ಇದನ್ನು ಹಣ್ಣಾಗಬೇಕಿದ್ರೆ ಪರಾಗಸ್ಪರ್ಶ ಕ್ರಿಯೆಯನ್ನು ನಾವೇ ಮ್ಯಾನ್ಯಲ್ ಆಗಿ ನಮ್ಮ ಕೈಯಾರೆ ಮಾಡಬೇಕು ಅನ್ನೋದು, ಅದು ಹೇಗೆ, ಅದಕ್ಕೆ ಮೇಲ್ ಫಿಮೇಲ್ ಏನಾದರೂ ಆ ಥರ ಇದೆಯಾ ಅಂತ? ಹೌದು, ಖಂಡಿತವಾಗ್ಲು. ಅಂದರೆ ಇದು ಬೆಳಿಬೇಕಂದ್ರೆ ಒಂದು ಮನೆಯಲ್ಲಿ ಒಂದು ಮೇಲು ಆಮೇಲೆ ಒಂದು ಫೀಮೇಲ್ ಗಿಡ ಬೇಕಾಗ್ತದೆ. ಒಂದು 3-4 ತಿಂಗಳಾದಾಗ ಹೂ ಬಿಡಲಿಕ್ಕೆ ಶುರು ಆಗ್ತದೆ. 4 ತಿಂಗಳಾದ್ಮೇಲೆ 4 ತಿಂಗಳಾದ್ಮೇಲೆ ಈ ಮೇಲಲ್ಲಿ ಆಗಿದಂಥ ಹೂವಿಂದ ಫೀಮೇಲಿಗೆ ತೋರಿಸ್ಬೋದು ನಿಮ್ಮ. ಅಂದರೆ ನೋಡಿ, ಇದು ಮೇಲು ಬಲ್ಲಿ ಇದು. ಇದರಿಂದ ಮೇಲಲ್ಲಾಗಿರುವಂಥ ಹೂಗಳು, ಈ ಮೇಲು ಬಲ್ಲಿಯಿಂದ ಬರೀ ಹೂಗಳು ಮಾತ್ರ ಬರ್ತದೆ ನೋಡಿ, ಹೂಗಳು ಮಾತ್ರ. ಇದರಿಂದ ಕಾಯಿ ಬರೋದಿಲ್ಲ, ಇದರಲ್ಲಿ ಬರೀ ಹೂಗಳು ಮಾತ್ರ. ಇದರಿಂದ ಈ ಒಂದು ಹೂವಿಂದ ಫೀಮೇಲಲ್ಲಾಗಿರುವಂಥ ಕಾಯಿ ನೋಡಿ, ಇದು ಕಾಯಿಂದ ಬಂದ ಹೂವಿಗೆ ಜಸ್ಟ್ ಮಗುಚಿಟ್ರು ಆಗ್ತದೆ, ಜಸ್ಟ್ ಟಚ್ ಆದರೂ ಆಗ್ತದೆ ನೋಡಿ. ಈ ಮಕರಂದಗಳು ಟಚ್ ಆದರೆ ಸಾಕು. ಈ ಥರ ಮಾಡಿದರೆ ಒಂದು 3
4 ದಿನದೊಳಗೆ ದೊಡ್ಡಾಗಿ ಒಂದು ತಿಂಗಳೊಳಗಡೆ ಕಾಯಿಯನ್ನು ನೋಡ್ಬೋದು, ದೊಡ್ಡ ಪ್ರಮಾಣದ ಕಾಯಿಯನ್ನು. ಈಗ ಬೀಜದಿಂದ ಗಿಡ ಆಗಿ ಅದು ಹಣ್ಣು ಆಗೋದಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಬೀಜದಿಂದ ಗಿಡ ಆಗಿ ಹಣ್ಣು ಕೊಡಲಿಕ್ಕೆ ಸಾಧಾರಣವಾಗಿ 3-4 ತಿಂಗಳಾಗ್ತದೆ. ಒಂದು ಹಣ್ಣಾಗಿ ಇಡಬೇಕಾದ್ರೆ, ಬೀಜದಿಂದ ಹಣ್ಣಾಗಿ ಇಡಬೇಕಾದ್ರೆ ಒಂದು ಬೀಜ ಅದು ಯಾವ ಥರ ಅಂದರೆ ಮೊಳಕೆ ಬಂದ ಹಾಗೆ, ಬೀಜ ಮೊಳಕೆ ಬಂದಾಗಲಿಂದ 4 ತಿಂಗಳು ಬೇಕು, ಬೀಜ ಮೊಳಕೆ ಬರಲಿಕ್ಕೆ 4 ತಿಂಗಳು ಬೇಕು. ಈಗ ಬೀಜ ಮೊಳಕೆ ಬರುವಾಗಲೂ ಕೆಲವರಿಗೆ ಸಮಸ್ಯೆ ಆಗಿದೆ ಅಂತಂದರೆ ಮೊಳಕೆ ಬರಲಿಕ್ಕೆ ಕಷ್ಟ, ಅಂದರೆ ಸ್ವಲ್ಪ ದಪ್ಪಾಗಿರುವಂಥ ಬೀಜ ಅದು, ನಾನು ತೋರಿಸ್ತೇನೆ ಬೇಕಾದರೆ. ಅಂದರೆ ಅದು 4 ತಿಂಗಳಾದಮೇಲೆ ಮೊಳಕೆ ಬಂದಿಲ್ಲ ಅಂದರೆ ಸ್ವಲ್ಪ ಓಪನ್ ಮಾಡಿ ಇಟ್ಟರೆ ಒಂದು 10 days ಒಳಗಡೆ ಮೊಳಕೆ ಬರುತ್ತೆ. ಬೇರೆ ಏನೇನಲ್ಲ ಇದನ್ನಷ್ಟು ಗಿಡಗಳಿದೆ ಅನ್ನುವಂಥದ್ದು? ಅಬಿಯು ಅನ್ನುವಂಥ ಫ್ರೂಟು ಸೌತ್ ಅಮೇರಿಕಾ ಮತ್ತು ಬ್ರೆಜಿಲಿಯನ್ನಲ್ಲಿ ಕಂಡುವಂಥ ಮತ್ತು ಅಮೆಝಾನ್ ಕಾಡಿಂದ ಕಲೆಕ್ಟ್ ಮಾಡಿದಂಥ ಫ್ರೂಟ್ ಅಂತ ಇದು. ಅದರ ಹಿಸ್ಟ್ರಿ ನೋಡಿದರೆ ಇದು ಸೀಡ್ಲಿಂಗು ಆಗ್ತದೆ, ಗ್ರಾಫ್ಟಿಂಗು ಆಗ್ತದೆ. ಸೀಡ್ಲಿಂಗು 3-4 ವರ್ಷದೊಳಗಡೆ ಕಾಯಿಯನ್ನು ಕೊಡ್ತದೆ ಗಿಡ. ಈಗ ಇದು ನಟ್ಟೀಗ 3 ವರ್ಷ ಆಯಿತು. 3 ವರ್ಷದಲ್ಲಿ ಕಳೆದ ವರ್ಷ ಹೂ ಬಿಟ್ಟಿದೆ, ಈ ವರ್ಷ ಕಾಯಿ ಬಿಡ್ಬೋದು ಇನ್ನೂ ಅಂತ ವಿಶ್ವಾಸ. ಬೇರೆ ಅದು ಬಿಟ್ಟರೆ ಫ್ಯಾಷನ್ ಫ್ರೂಟ್ಸ್, ಅಂದರೆ ಫ್ಯಾಷನ್ ಫ್ರೂಟಲ್ಲಿ ಮೆರೂನ್ ಇದೆ, ರೆಡ್ ಇದೆ, ಆಮೇಲೆ ಯೆಲ್ಲೋ, ನಾರ್ಮಲ್ ಯೆಲ್ಲೋ ಕಲರ್ ಇಡುವಂಥ. ಇದನ್ನು ಬೆಳೆಯುವುದು ಹೇಗೆ, ಇದರ ವಿಶೇಷತೆ ಏನು ಅಂತ? ಇದರಲ್ಲಿ ವಿಟಮಿನ್ ಸಿ, ಹೈ ಪ್ರೋಟೀನ್ ಆಗಿ ವಿಟಮಿನ್ ಸಿ ಅಡಗಿದೆ. ಮತ್ತು ಇದನ್ನು ಬೆಳೆಯುವ ವಿಶೇಷ ಅಂದರೆ ತುಂಬ ಸುಲಭ ಇದು. ಯಾವ ಮರಕ್ಕೂ ಬಿಟ್ಟರು, ಗಿಡಕ್ಕೂ ಬಿಟ್ಟರು, ಯಾವ ಮರಕ್ಕೂ ಬಿಟ್ಟರು ಅತಿ ವೇಗವಾಗಿ ಬೆಳೆದು ಫಲವನ್ನು ಕೊಡ್ತದೆ. ಇದು ಬೆಳೆಯೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಇದೊಂದು 3-4 ತಿಂಗಳ ಒಳಗಡೆ ಫಲ ಕೊಡ್ತದೆ ಸರ್. ಬಳಕೆ ಇದನ್ನು ಹೇಗೆ ಮಾಡುವಂಥದ್ದು? ಇದನ್ನು ಜ್ಯೂಸ್ ಮಾಡ್ತಾರೆ ಈಗ ಹೈಯಾಗಿ ಜಾಸ್ತಿ. ಈಗ ಮಾರ್ಕೆಟ್ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಕೆಲವು ಕಡೆ, ಜ್ಯೂಸಿಗೆ, ಆಮೇಲೆ ಜ್ಯೂಸ್ ಕ್ರಶ್ಗೆ ಆ ಥರ ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ಯೂಸ್ ಮಾಡ್ಬೋದು, ತಿನ್ಬೋದು, ತೊಂದರೆ ಇಲ್ಲ. ಬೇರೆ ಏನೆಲ್ಲ ಗಿಡ ಇದೆ? ಇದು ಏನು? ಇದು ಲಕ್ಷ್ಮಣ ಫಲ ಅಂತೇಳಿ ನಾನು ಫಸ್ಟಾಗಿ ನಟ್ಟಿರುವಂಥ ಮರ ಇದು. ಈಗ ಸುಮಾರು ಇದಕ್ಕೆ 7-8 ವರ್ಷ ಆಗ್ತಾ ಬಂತು ಈಗ. ಇದು ಕಳೆದ ಲಾಕ್ಡೌನಲ್ಲಿಗಳೆಲ್ಲ ಕೆಲವರು ಈ ಕ್ಯಾನ್ಸರ್ ಪೇಷಂಟ್ ಎಲ್ಲ ಬಂದು ತಗೊಂಡೋಗಿದ್ದಾರೆ ಇದನ್ನು. ಇದು ಹೈಯೆಸ್ಟಾಗಿ ಕ್ಯಾನ್ಸರ್ ಪೇಷಂಟ್ಸ್ ಇವರು ಯೂಸ್ ಮಾಡ್ತಾರೆ. ಆಮೇಲೆ ಒಳ್ಳೆ ಪ್ರೋಟೀನ್ಸು, ವಿಟಮಿನ್ ಸಿ ಎಲ್ಲ ಅಡಗಿದೆ ಅಂತ ಹೇಳ್ತಾರೆ. ಹೌದು. ಇದು ಬೆಳೆಯೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ? ಇದು ಒಂದು 4 ವರ್ಷದಲ್ಲಿ ಕಾಯಿ ಕೊಡಲಿಕ್ಕೆ ಶುರು ಮಾಡ್ತದೆ. ಕಾಯಿ ಕೊಡಲಿಕ್ಕೆ 4 ವರ್ಷದಲ್ಲಿ ಶುರು ಮಾಡ್ತದೆ. ಒಂದು ಸರಿ ಶುರು ಆದರೆ ವರ್ಷದಲ್ಲಿ ಒಂದು 8 ತಿಂಗಳ ತನಕ ಕೊಡ್ತದೆ. ಒಂದು 2 ತಿಂಗಳು ಫ್ರೀ ಆಗ್ತದೆ. ರಸಾನ್ ಅಂತ ಇದೆ, ದ್ವೀಪದಲ್ಲಿ ಬೆಳೆಯುವಂಥ ಗಿಡ, ಅಂದರೆ ರಂಬುಟಾನ್, ಲಿಚ್ಚಿ ಆ ಥರ ಫ್ಯಾಮಿಲಿ ಇದು. ಆಮೇಲೆ ಲಾಂಗನ್ ಇದೆ, ರೆಡ್ ಲಾಂಗನ್, ರೂಬಿ ಲಾಂಗನ್ ಅಂತೇಳಿ. ಆಮೇಲೆ ಮಲ್ಬೆರೀಸ್, ಲಾಂಗ್ ಮಲ್ಬೆರೀಸ್, ಮತ್ತು ಚೆರೀಸ್ ಇದೆ, ಬರ್ಬಡಾಸ್, ಮತ್ತು ಸುರಿನಾಮ್ ಚೆರಿ ಸಿಲ್ ಅನ್ನೋ ವೆರೈಟಿ ಇದೆ. ಇನ್ಸೈಡ್ ರೆಡ್, ನಾರ್ಮಲ್ ಆಗಿ ಈಗ ಬ್ಲ್ಯಾಕ್ ಮತ್ತು ರೆಡ್ ಇರೋದು ಸುರಿನಾಮ್ ಚೆರಿ. ಇದು ಇನ್ಸೈಡ್ ರೆಡ್, ಔಟ್ಸೈಡ್ ಬ್ಲ್ಯಾಕ್ ಕಲರ್ ಆಗಿರುವಂಥ ಸುರಿನಾಮ್ ಚೆರಿ. ಆಮೇಲೆ ಸ್ಟಾರ್ ಫ್ರೂಟ್, ಅಂದರೆ ಸ್ವೀಟ್ ಆಗಿರೋ ವಿಯೆಟ್ನಾಮ್ ಇದು ಸ್ವೀಟ್ ಸ್ಟಾರ್ ಫ್ರೂಟ್ಸ್. ಆಮೇಲೆ ಜಮೈಕನ್ ಸ್ಟಾರ್ ಆ್ಯಪಲ್ ಅಂತಲೇ ಹೇಳುವಂಥದ್ದು ಅಂತ ಅನೇಕ ಗಿಡಗಳು, ಮಿರಾಕಲ್ ಫ್ರೂಟ್ ಅಂತ ಅನೇಕ ಗಿಡಗಳು ನೆಟ್ಟಿದೆ. ಓಕೆ, ಅಂದರೆ ಇದನ್ನೆಲ್ಲ ನೀವು ಬರೀ ಹವ್ಯಾಸವಾಗಿ ಅಥವಾ ಪ್ರಯೋಗ ಮಾಡಿ ನೋಡಬೇಕು ಅನ್ನುವಂಥ ನೆಲೆಯಲ್ಲಿ ನೆಟ್ಟಿದ್ದೀರಾ, ಅಥವಾ ಇದನ್ನು ಒಂದು ಮಣ್ಣಿನ ಪರೀಕ್ಷೆ ಮಾಡಿ ಈ ನೆಲದಲ್ಲಿ ಇದಾಗತ್ತಾ ಆ ಥರ ಏನಾದರೂ ಕನ್ಫರ್ಮ್ ಮಾಡಿಕೊಂಡು ಬೆಳೆದಿದ್ದೀರಾ ಹೇಗೆ ಅಂತ? ಅಂದರೆ ಕೆಲವು ಗಿಡಗಳು ಸ್ವಲ್ಪ ಮಾಹಿತಿಯನ್ನು ತಗೊಂಡು ಆಗುವಂಥದ್ದು ನಟ್ಟಿದ್ದು, ಅಂದರೆ ಈ ರಂಬುಟಾನ್ ಮತ್ತು ಲಾಂಗನ್. ಕೆಲವು ಗಿಡಗಳು ಆಗುತ್ತಾ ಅಂತ ಹೇಳಿ ನಟ್ಟಿದ್ದು ಉಂಟು. ಲಿಚ್ಚಿ ನಟ್ಟಿದೆ ಲಾಸ್ಟ್ ಟೈಮ್, ಈಗ ತೆಗೆದಿದ್ದೇವೆ ಅದನ್ನು. ಅಂದರೆ ಏನಾಗಿದ್ರದ್ದು ಟ್ರೈ ಮಾಡಿ ಸಕ್ಸಸ್ ಆಗಿಲ್ಲ. 9 ವರ್ಷ ಆದಾಗ ತೆಗೆದಿದ್ದೆ ನಾನು ಅದನ್ನು. ಆಮೇಲೆ ಒಂಥರ ಇದು ಫ್ರೂಟ್ಸ್ ಕ್ರೇಜ್ ಅಷ್ಟೇ, ಒಂದು ವೆರೈಟಿ ಫ್ರೂಟ್ಸ್ ಮಾಡುವ ಅಂತೇಳಿ. ಈಗ ನೋಡಿದರೆ ಅಲ್ಲೊಂದೆರಡು ಬೆಕ್ಕು ಕಾಣ್ತಾ ಇದೆ, ಜೊತೆಗೆ ಅಲ್ಲಿ ಕೋಳಿಗಳು ಕೂಡ ನಮಗೆ ಕಾಣಸಿಗ್ತಾ ಇದೆ. ಇದರ ಬಗ್ಗೆ ಸ್ವಲ್ಪ ಹೇಳೋದಿದ್ರೆ, ಯಾವ ಉದ್ದೇಶಕ್ಕೆ, ಅಂದರೆ ಮಾರಾಟ ಮಾಡ್ತೀರಾ ಹೇಗೆ ಅಂತ? ಅಂದರೆ ಇದು ಫಸ್ಟ್ ಆಫ್ ಆಲ್ ಮನೆಗೆ 2 ಬೆಕ್ಕನ್ನು ತಂದಿರೋದು ನಾನು. ಆಮೇಲೆ ಅದು ಮರಿ ಹಾಕಿದ ಮೇಲೆ ಹೀಗೆ ಫ್ರೆಂಡ್ಸಿಗೆ ಹೀಗೆ ಕೊಟ್ಟು ಒಂದು ಸೈಡ್ ಬಿಸ್ನೆಸ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ ನಾನು. ಎಷ್ಟಿದೆ ಈಗ ಬೆಕ್ಕುಗಳು, ಮತ್ತು ಯಾವ ಬ್ರೀಡ್ ಇದ್ದು ಅಂತ? ಪರ್ಷಿಯನ್ ಬ್ರೀಡ್ ಇದು, ಪರ್ಷಿಯನ್ ಸೆಮಿ ಪಂಚ್ ಮತ್ತು ಡಾಲ್ ಫೇಸ್ ಇಂಥದ್ದು. ಈಗ ಅಡಲ್ಟ್ ಆಗಿರೋದು 3 ಇರೋದು. ಆಮೇಲೆ ಕಿಟನ್ಸ್ ಇದೆ, ಈಗ 7-8 ಕಿಟನ್ಸ್ ಇದೆ, ನೋಡ್ಬೋದು ಕಿಟನ್ಸ್. ಹೌದು. ಇನ್ನು
ಅಲ್ಲಿ ನೋಡಿದರೆ ಟರ್ಕಿ ಕೋಳಿಗಳು ಇದು ಕೂಡ ಹವ್ಯಾಸಕ್ಕಾಗಿ ಸಾಕ್ತಾ ಇರೋದಾ ಹೇಗೆ? ಇಲ್ಲ, ಅದೊಂದು ಮನೇಲೊಂದು ಚಂದ ಅಂತೇಳಿ ನಮ್ಮ ತಾಯಿಯವರಿಗೆ ತುಂಬ ಇಷ್ಟ ಈ ಕೋಳಿಗಳು ಮತ್ತು ಇಂಥ ಬರ್ಡ್ಸ್ ಎಲ್ಲ. ಆ ಒಂದು ಕ್ರೇಜಲ್ಲಿ ಅವರು ಸಾಕಿರುವಂಥದ್ದು. ಸೊ ಇಷ್ಟೆಲ್ಲ ಮಾಡಬೇಕಿದ್ರೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ನೀವು ಏನು ಮಾಡ್ಕೊಂಡಿದ್ದೀರಿ ಮತ್ತು ಇದನ್ನು ಯಾವ ಟೈಮಲ್ಲಿ ಮಾಡ್ತೀರಿ, ಹೇಗೆ ಆರೈಕೆ ಮಾಡ್ತೀರಿ, ಹೇಗೆ ನೋಡಿಕೊಳ್ತೀರಿ ಅಂತ? ಅಂದರೆ ನಾನು ಬಿಸ್ನೆಸ್ ಆಗಿ ಇರೋದು ಮೈಸೂರಲ್ಲಿ. ಆ್ಯಕ್ಚುಲಿ ಮೈಸೂರಲ್ಲಿ ಹೋಟೆಲ್ ಇದೆ. ಅಂದರೆ ಬಾಕಿ ಪಾರ್ಟ್ ಟೈಮಲ್ಲಿ ತಿಂಗಳಿಗೆ 2 ಸರಿ ಬಂದರೆ 1 ವೀಕಲ್ಲಿ 1 ಸರಿ ಮೇಂಟೆನೆನ್ಸ್ ಮಾಡ್ತೇನೆ. ಆಮೇಲೆ ನಾನು ಹೋದ ಮೇಲೆ ನಮ್ಮ ತಾಯಿಯವರು ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡೋದು, ಗಿಡ ಆಗಲಿ ಗೊಬ್ಬರದ ವಿಷಯದಲ್ಲಾಗಲಿ ಇಂಥದ್ದೆಲ್ಲ. ದಿನನಿತ್ಯ ಆರೈಕೆ ಬೇಕಾಗುತ್ತೆ. ಏನೆಲ್ಲ ಮಾಡಬೇಕಾಗುತ್ತೆ ಪ್ರತಿನಿತ್ಯ ಇವುಗಳಿಗೆ? ಪ್ರತಿನಿತ್ಯ ಗಿಡಗಳಿಗೆ ಏನು ತೊಂದರೆ ಇಲ್ಲ. ಗಿಡಗಳಿಗೆ ಒಂದು ತಿಂಗಳಿಗೆ 1 ಸರಿ ನೋಡಿಕೊಂಡ್ರೆ ಸಾಕಾಗ್ತದೆ. 1 ತಿಂಗಳಿಗೆ 1 ಸರಿ, 3 ತಿಂಗಳಿಗೆ 1 ಸರಿ ಗೊಬ್ಬರವನ್ನು ಕೊಡ್ತಾ ಇರ್ತೇವೆ ನಾವು. ಹೇಳಿದ ಹಾಗೆ ಇದು ಅರಳಿಂಡಿ, ಬೋನ್ ಪೌಡ್ರ್ ಮತ್ತು ಸಗಣಿ ಹುಡಿ ಎಲ್ಲ ಮಿಕ್ಸ್ ಮಾಡಿ ಕೊಡುವಂಥದ್ದು. ಮತ್ತು ಬೇರೆ ಬೆಕ್ಕಿನದಾದರೆ ಹೇಳೋದಾದ್ರೆ ಸ್ವಲ್ಪ ಕ್ಲೀನ್ ಮಾಡುವಂಥ ವಿಚಾರ ಮತ್ತು ಫುಡ್ ಇದು. ಈಗ ಹವ್ಯಾಸವಾಗಿ ಇದನ್ನೆಲ್ಲ ಮಾಡಿದ್ದೀರಿ, ಮುಂದಕ್ಕೆ ಅದನ್ನು ಕಮರ್ಷಿಯಲೈಸ್ ಮಾಡುವಂಥದ್ದು ಅಥವಾ ಮಾರಾಟ ಮಾಡುವಂಥದ್ದು ಯೋಚನೆ ಇದೆಯಾ ಅಂತ? ಅಂದರೆ ಕಮರ್ಷಿಯಲ್ ಆಗಿ ನಾನು ಯೋಚನೆ ಮಾಡಿಲ್ಲ. ಅಂದರೆ ಈ ಗ್ಯಾಕ್ ಫ್ರೂಟ್ ಕಮರ್ಷಿಯಲ್ ಆಗಿ ಮಾಡುವಂಥ ಒಂದು ಪ್ಲ್ಯಾನಿಂಗಲ್ಲಿ ಇದ್ದೇನೆ. ಅಂದರೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ಯಾಕ್ ಫ್ರೂಟ್ ಎಲ್ಲೂ ಬೆಳೆಯದಂತಹ ಕೃಷಿಯಾಗಿರ್ತದೆ ಈ ಗ್ಯಾಕ್ ಅನ್ನೋದು. ಮತ್ತು ಹಲವು ಗುಣಗಳಿರುವ ಫ್ರೂಟ್ ಅದರಿಂದ ಹಲವು ಕೃಷಿಕರು ಬಂದರೆ ಕೊಟ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕೃಷಿಯನ್ನು ತರಬೇಕು ಅನ್ನುವಂಥ ಉದ್ದೇಶ. ಈಗ ಇದನ್ನು ನೋಡಿ ಯಾರಿಗಾದರೂ ನಮ್ಮಲ್ಲೂ ಈ ಕೃಷಿಯನ್ನು ಮಾಡಬೇಕು ಅಂತ ಅನಿಸಿದರೆ ಇದನ್ನು ಅವರ ಜಾಗದಲ್ಲಿ ತಗೊಂಡೋಗಿ ಮಾಡ್ಬೋದಾ? ಮಾಡಿದರೆ ಅವರಿಗೆ ನೀವು ಹೇಗೆ ಕೊಡ್ತೀರಿ ಆ ವಿಚಾರವನ್ನು ಹೇಳಿ. ಖಂಡಿತವಾಗ್ಲೂ ಮಾಡ್ಬೋದು. ಅಂದರೆ ಸೀಡ್ ಮುಖಾಂತರ ಕೊಡ್ಬೋದು ಗ್ಯಾಕ್ ಅನ್ನೋದು. ಆಮೇಲೆ ಗಿಡಗಳು ಈಗ ಗ್ರಾಫ್ಟ್ ಮಾಡಲಿಕ್ಕೆ ಶುರು ಮಾಡಿಲ್ಲ, ಕೆಲವು ಮಾಡಿದ್ದೇವೆ ಅಷ್ಟೇ. ಗ್ರಾಫ್ಟ್ ಮುಖಾಂತರವೂ ಕೊಡ್ಬೋದು, ತೊಂದರೆ ಇಲ್ಲ. ಅಂದರೆ ಈಗ ಅದೇ ಗ್ಯಾಕ್ ಮಾತ್ರ ಈಗ ಎಲ್ಲಿ ದಕ್ಷಿಣ ಕನ್ನಡದಲ್ಲಿ ಇಲ್ಲದಿರುವಂಥದ್ದು ಗ್ಯಾಕ್ ಫ್ರೂಟ್ಸ್ ಈಗ ನಮ್ಮಲ್ಲಿ ಇರುವಂಥ ಸೀಡು ಅವೈಲಬಲ್ ಇರುವಂಥದ್ದು ಕೊಡ್ಬೋದು. ಅಂದರೆ ಇಂಥರ ಸಹಕರಿಸ್ತದೆ. ಅಂದರೆ ಅದು ಕಮರ್ಷಿಯಲ್ ಆಗಿರುತ್ತೆ ಅಥವಾ ಉಚಿತವಾಗಿ ಕೊಡ್ತೀರಾ ಹೇಗೆ? ಉಚಿತವಾಗಿ ಕೊಡ್ಬೋದು, ತೊಂದರೆ ಇಲ್ಲ. ಅಂದರೆ ಹೈ ಪ್ರೋಟೀನ್ ಇರುವಂಥ ಫ್ರೂಟ್ಸು ನಮ್ಮ ಊರಲ್ಲಿ ಬೆಳಿಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಒಂದು ಮಾಹಿತಿಯನ್ನು ಕೆಲವರಿಗೆ ಕೊಟ್ಟಿದ್ದೆ. ಅಂದರೆ ಕೆಲವರು ಅದನ್ನು ತಿಂದ ಮೇಲೆ ಅದಷ್ಟು ರುಚಿ ಇಲ್ಲ ಅಂತ ಇಂತೇಳಿ ಬಿಟ್ಟದ್ದು ಉಂಟು. ಕೆಲವರು ಮಾಡಿದ್ದಾರೆ, ತಗೊಂಡೋಗಿ ಗಿಡವನ್ನು ಕೊಟ್ಟಿದ್ದೇನೆ, ಗಿಡ ಮುಖಾಂತರ ಮಾಡಿದ್ದಾರೆ. ಆಮೇಲೆ ಸೀಡ್ ಮುಖಾಂತರ ಮಾಡಿದ್ದಾರೆ ಕೆಲವು ಕಡೆ. ಹೌದು. ಸೊ ಒಟ್ಟಾರೆಯಾಗಿ ಖುಷಿ ಇದೆ ನಿಮಗೆ ಹವ್ಯಾಸ? ಹೌದು, ತುಂಬ ಖುಷಿ ಇದೆ. ಅಂದರೆ ಗಿಡಗಳಲ್ಲಿ ನಟ್ಟು ಅದರಲ್ಲಿ ಆಗುವಂಥ ಖುಷಿಯೇ ಬೇರೆ ಅಲ್ವಾ. ಅಂದರೆ ಈ ವೆರೈಟಿ ಫ್ರೂಟ್ಸು ಈ ನಮ್ಮ ಊರಿನಲ್ಲಿ ಈ ಟ್ರಾಪಿಕಲ್ ಕ್ಲೈಮೇಟ್ಗೆ ಆಗುವಂಥ ಹೊಸತ್ತು ತಂದು ಒಂದು ವೆರೈಟಿ ಫ್ರೂಟ್ ಆಗುವಂಥ ಸಿಗುವಂಥ ಖುಷಿ ಬೇರೆ ಯಾವುದ್ರಲ್ಲಿ ಸಿಗಲಿಕ್ಕಿಲ್ಲ ಅಂತ ಅನಿಸ್ತದೆ ನನಗೆ. ಹೌದು. ಥ್ಯಾಂಕ್ ಯು. ನಿಮ್ಮ ಪ್ರಯತ್ನಗಳು ಇದೇ ರೀತಿ ಮುಂದುವರಲಿ. ನಿಮ್ಮ ಮೂಲಕ ಇನ್ನಷ್ಟು ಈ ಭಾಗಕ್ಕೆ ಹೊಸತಾಗಿರುವಂತಹ ಹಣ್ಣುಗಳು, ಗಿಡಗಳು ಅಥವಾ ಬೆಳೆಗಳು ಈ ಭಾಗಕ್ಕೆ ಬರಲಿ ಅನ್ನೋದು ನಮ್ಮ ಹಾರೈಕೆಗಳು. ಆಲ್ ದಿ ಬೆಸ್ಟ್ ನಿಮಗೆ ಅನ್ನುವಂಥದ್ದು. ಎಸ್, ಇದು ಅಬ್ದುಲ್ ಜಲೀಲ್ ಅವರ ಒಂದು ಕಿರು ಅಂದರೆ ತೋಟ ಏನಿದೆ ಇದರ ಬಗೆಗಿನ ಮಾಹಿತಿ. ಬಹುಶಃ ಹವ್ಯಾಸವಾಗಿ ಇದನ್ನು ಮಾಡಿದ್ದಾರೆ. ಮುಂದಕ್ಕೆ ಇನ್ನಷ್ಟು ಬೆಳೆಗಳನ್ನು ಈ ಭಾಗಕ್ಕೆ ಪರಿಚಯಿಸುವಂಥ ಒಂದು ಯೋಜನೆ ಕೂಡ ಇದೆ. ಆ ಯೋಜನೆ ಯಶಸ್ವಿಯಾಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಸಚಿನ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.